ರಾಷ್ಟ್ರೀಯ ಹೆದ್ದಾರಿ 169 ಅಂದ್ರೆ ಹಳೆಯ ರಾಷ್ಟ್ರೀಯ ಹೆದ್ದಾರಿ 13ರ ಮಂಗಳೂರು ಶೋಲಾಪುರ ರಸ್ತೆಯ ಮೂಡಬಿದಿರೆ ಪುರಸಭೆ ವ್ಯಾಪ್ತಿಯ ಕಿಲೋಮೀಟರ್ 712.500 ಇದರಲ್ಲಿ ಪ್ರವಾಹ ಹಾನಿ ದುರಸ್ತಿ ಯೋಜನೆಯಡಿ ಮೋರಿ ಪುನರ್ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 2ರಿಂದ ಮಾರ್ಚ್ 3ರವರೆಗೆ ಎಲ್ಲಾ ವಿಧದ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಿ ವಾಹನಗಳ ಸಂಚಾರಕ್ಕೆ ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ಮೋಟಾರು ವಾಹನ ಕಾಯ್ದೆ ಪ್ರದತ್ತವಾದ ಅಧಿಕಾರವನ್ನ ಚಲಾಯಿಸಿ ಜಿಲ್ಲಾ ದಂಡಾಧಿಕಾರಿಗಳೂ ಆದ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಆದೇಶ ಹೊರಡಿಸಿದ್ದಾರೆ. ವೇಣೂರು ಹಾಗೂ ಬಂಟ್ವಾಳದಿಂದ ಕಾರ್ಕಳಕ್ಕೆ ಹೋಗುವ ವಾಹನಗಳು ಹನುಮಾನ್ ದೇವಸ್ಥಾನ, ಸ್ವರಾಜ್ ಮೈದಾನ, ರಿಂಗ್ ರೋಡ್, ಅಲಂಗಾರು ಮೂಲಕ ಕಾರ್ಕಳ ತಲುಪಬಹುದು. ಮಂಗಳೂರು ಹಾಗೂ ಮುಲ್ಕಿ ಕಿನ್ನಿಗೋಳಿಯಿಂದ ಕಾರ್ಕಳಕ್ಕೆ ಹೋಗುವ ವಾಹನಗಳು ಸ್ವರಾಜ್ ಮೈದಾನ, ರಿಂಗ್ ರೋಡ್, ಅಲಂಗಾರು ಮೂಲಕ ಕಾರ್ಕಳ ತಲುಪಬಹುದು. ಮಂಗಳೂರಿನಿಂದ ಶಿರ್ತಾಡಿ ಹೊಸಮಾರಿಗೆ ಹೋಗುವ ವಾಹನಗಳು ಸ್ವರಾಜ್ ಮೈದಾನ, ರಿಂಗ್ ರೋಡ್, ಅಲಂಗಾರು ಜೈನ್ಪೇಟೆ ಮೂಲಕ ಶಿರ್ತಾಡಿ ಕಡೆಗೆ ಸಂಚರಿಸಬಹುದು. ಹೊಸಮಾರು ಶಿರ್ತಾಡಿಯಿಂದ ಹೋಗುವ ವಾಹನಗಳು ಮಂಗಳೂರಿಗೆ ಅಲಂಗಾರು, ರಿಂಗ್ ರೋಡ್, ಸ್ವರಾಜ್ ಮೈದಾನದ ಮೂಲಕ ಸಂಚರಿಸಬಹುದು. ಕಾರ್ಕಳದಿಂದ ಮಂಗಳೂರು, ಮುಲ್ಕಿ ಹಾಗೂ ಕಿನ್ನಿಗೋಳಿಗೆ ಹೋಗುವ ವಾಹನಗಳು ಅಲಂಗಾರು, ರಿಂಗ್ ರೋಡ್, ಸ್ವರಾಜ್ ಮೈದಾನದ ಮೂಲಕ ಸಂಚರಿಸಬಹುದು ಅಂತ ಜಿಲ್ಲಾಧಿಕಾರಿಗಳು ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ.